ಮೂಡಬಿದ್ರೆ ತಾಲೂಕಿನ ವಿದ್ಯಾಗಿರಿಯ ಆಳ್ವಾಸ್ ನುಡಿಸಿರೆ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ಸಮ್ಮೇಳನ ನಡೆಯಿತು. ರಾಜ್ಯದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿ ಮಾರ್ಗದರ್ಶಿ ಎನ್ನುವ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದರು. ಮೂಡಬಿದ್ರೆಯ ಎಕ್ಸಲೆಂಟ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಭಾವನಾ ಅವರು ಸಂವಾದದಲ್ಲಿ ಮಾತನಾಡಿ, ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಯುವ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಯೋಜನೆ ರೂಪಿಸುವಂತೆ ಬೇಡಿಕೆ ಇಟ್ಟಾಗ ಮುಖ್ಯಮಂತ್ರಿಗಳು ಮಾರ್ಗದರ್ಶಿ ಯೋಜನೆಯ ಕುರಿತು ವಿವರಿಸಿದರು. ಈಗಾಗಲೇ ಬೈಜೂಸ್ ಆ್ಯಪ್ ಜೊತೆಗೆ ಪ್ರಥಮ ಹಂತದ ಮಾತುಕತೆಯನ್ನ ಕೂಡ ನಡೆಸಿದ್ದೇವೆ. ಈ ಯೋಜನೆಯಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ತರಬೇತಿ, ಮಾರ್ಗದರ್ಶನ, ಪರೀಕ್ಷೆ ತಯಾರಿ ವಿಧಾನ ಸಹಿತ ವಿವಿಧ ಅಂಶಗಳನ್ನು ಕೂಡಿರುತ್ತದೆ. ಈ ಯೋಜನೆಯಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯೋಜನವನ್ನ ಪಡೆಯಲಿದ್ದಾರೆ ಎಂದು ಹೇಳಿದರು. ಅದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿನಿ ಹಿತಶ್ರೀ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ವಿದ್ಯಾರ್ಥಿ ಮಾರ್ಗದರ್ಶಿ ಯೋಜನೆಯ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಸರ್ಕಾರದಿಂದ ನೆರವು ನೀಡುವ ಕುರಿತು ಚಿಂತನೆ ನಡೆಸುತ್ತೇವೆ ಎಂದು ಭರವಸೆಯಿತ್ತರು. ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ರಾಯ್ಸ್ಟನ್ ಡಿಸೋಸಾ ಮಾತನಾಡಿ, ನಾನು ಎಸ್ಎಸ್ಬಿ ವಿದ್ಯಾರ್ಥಿ, ವೇತನಕ್ಕೆ ಅರ್ಜಿ ಸಲ್ಲಿಸಿದೆ. ಆದರೆ ಅನಿರೀಕ್ಷಿತವಾಗಿ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಲಭಿಸಿದೆ. ನಾನು ಪ್ರತಿದಿನ ಕಾಲೇಜಿಗೆ 60 ಕಿಲೋಮೀಟರ್ ಕ್ರಮಿಸಬೇಕಾಗಿದ್ದು, ಇದಕ್ಕೆ ಹೆಚ್ಚು ಹಣ ವಿನಿಯೋಗವಾಗುತ್ತಿದೆ. ವಿದ್ಯಾನಿಧಿ ಯೋಜನೆಯಿಂದ ಬಂದ ಹಣವನ್ನು ಉಪಯೋಗಿಸುತ್ತಿದ್ದೇನೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ನಾನು ಈ ರೈತ ವಿದ್ಯಾನಿಧಿ ಯೋಜನೆ ಬಂದಾಗ ಎಸ್ಎಸ್ಬಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೆ. ಇದು ನನಗೆ ಗೊತ್ತಿರಲಿಲ್ಲ. ನಾನು ಒಂದೇ ಸಲ ನನ್ನ ಅಪ್ಪನ ಹೇಳಿದೆ 35,000 ಬಂದಿದೆ ಅಂತ. ಆಗ ಇದು ಎಲ್ಲಿಂದ ಬಂತಂತ ನೋಡುವಾಗ ಇದು ಪಾಸ್ಬುಕ್ ಎಂಟ್ರಿ ಮಾಡುವಾಗ ಅದರಲ್ಲಿ ಇದ್ದದ್ದು ಅಂದ್ರೆ ಅಗ್ರಿಕಲ್ಚರ್ ಅಂತ ಎಂಟ್ರಿ ಆಗಿದೆ. ಎಂತ ಗೊತ್ತಿರಲಿಲ್ಲ. ಆಮೇಲೆ ಇದೆಲ್ಲ ಮಾಡುವಾಗ ಎಕ್ಸ್ಟ್ರಾ ಇದು ಬಂದಿದೆ ಅಂತ ಅದು ಸರ್ಪ್ರೈಸ್ ನನಗೆ. ಇದು ನಾನು ಕಾಯ್ತಾ ಇದ್ದದ್ದು ಎಸ್ಎಸ್ಬಿ ಸ್ಕಾಲರ್ಶಿಪ್. ಇದು ಹಣವನ್ನು ನಾನು ಡೈಲಿ ಸಿದ್ಧಣಿಯಲ್ಲಿ ಇರ್ಬೋದು. ಅಂದ್ರೆ ನನ್ನ ಕಾಲೇಜ್ಗೆ 60 ಕಿಲೋಮೀಟರ್ ದೂರ ಇದೆ. ಇದು ಟ್ರಾವೆಲ್ ಎಕ್ಸ್ಪೆನ್ಸ್ ನನಗೆ ತುಂಬ ಆಗುತ್ತೆ. ಪ್ರತಿ ಸಲ ಅಪ್ಪ ಕೊಡ್ತಾರೆ, ಅಪ್ಪ ಇಲ್ಲ ಅಂತ ಹೇಳೋದು. ಆದರೂ ನಾನು ಅದನ್ನು ಸ್ಪೆಷಲ್ ಆಗಿ ಟ್ರಾವೆಲ್ಗೆ ಅಂತಾನೆ ಇಟ್ಟಿದ್ದೀನಿ. ಅದರ ವಿವರಗಳಿಗೆ ಅನುಗುಣವಾಗಿ ಯಾವುದೇ ಅರ್ಜಿ ಇಲ್ಲದ ವಿದ್ಯಾನಿಧಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಮಧ್ಯವರ್ತಿಗಳ ಉಪಟಳವಿಲ್ಲದೆ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಹಣ ಸಂದಾಯವಾಗುತ್ತದೆ. ಬೇರೆ ವಿದ್ಯಾರ್ಥಿ ವೇತನ ಪಡೆದರೂ ಕೂಡ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಲಭಿಸುತ್ತದೆ ಎಂದು ಸಿಎಂ ವಿವರಿಸಿದರು. ಉಜಿರೆಯ ಎಸ್ಡಿಎಂ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿ ನಿಶ್ಮಿತಾ ಸಂವಾದದಲ್ಲಿ ಪಾಲ್ಗೊಂಡು ರೈತರ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡುವಂತೆ ಬೇಡಿಕೆಯನ್ನ ಸಿಎಂ ಮುಂದಿಟ್ಟರು. ರೈತರ ಮಕ್ಕಳು ಮಾತ್ರವಲ್ಲ, ವಿವಿಧ ವರ್ಗದ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ನೀಡುವಂತೆ ಬೇಡಿಕೆ ಇದೆ. ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಸಮಾಲೋಚನೆ ನಡೆಸಲಾಗುವುದೆಂದು ಸಿಎಂ ಉತ್ತರಿಸಿದರು. ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಸಂವಾದದಲ್ಲಿ ಪಾಲ್ಗೊಂಡರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.